ಅತ್ತೆ ನಂದು ಕೂದಲು ನೋಡಿ ನಗ್ತಿದ್ದಾರೆ. ಇಷ್ಟುದ್ದುಂಟು. ಬೇಕಂದ್ರೆ ನಂಗೆ ಊಟಕ್ಕೆ ಹೋಗ್ಲಿಕ್ಕೆ ಸಹ ಮನಸ್ಸಿಲ್ಲ, ಇಲ್ಲೇ ಕೂತ್ಕೊಳ್ಳುವ ಅಂತ ಅನಿಸ್ತು. ಹರೇ ಕೃಷ್ಣ, ಶೋಧಿನ ಎಲ್ರಿಗೂ. ಇವತ್ತು ರೆಡಿ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ ರೆಡಿ ಆಗಿದ್ದೇನೆ, ಯಾಕಂದ್ರೆ ಈಗ ಉಡುಪಿಗೆ ಹೋಗ್ಲಿಕ್ಕೆ ಉಂಟು. ಆಲ್ರೆಡಿ ಗಂಟೆ 10:15 ಬಂತು, ಇನ್ನೂ ಹೋಗ್ಬೇಕಷ್ಟೇ. ನಾನು ನಿಮಗೆಲ್ಲ ಗೊತ್ತಿರುವಾಗ ಐಫೋನ್ ತಗೊಂಡೆ ಅಲ್ವಾ. ನಾನು ಫಸ್ಟ್ ವ್ಲಾಗ್ ಉಡುಪಿಲೇ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೋಗಿ ಸಂಜೆ ಅಷ್ಟೊತ್ತಿಗೆ ಬಂದರೆ ಸಾಕಲ್ಲ ಅಂತ ಹೊರಟಿದ್ದೇನೆ. ಸೊ ಹೋಗ್ಬೇಕು. ಒಬ್ಬಳೆ ಯಾರೂ ಇಲ್ಲ, ಪ್ರಶ್ವಿನಿ, ಪ್ರಜ್ಞಾ, ನನ್ನ ಫ್ರೆಂಡ್ ಎಲ್ಲರನ್ನು ಕೇಳಿದ್ದೆ. ವನಜಕ್ಕನವರು ಸಹ ಇಲ್ಲ, ವನಜಕ್ಕ ಎಲ್ಲ ಅವರೆಲ್ಲ ಟೂರ್ ಹೋಗಿದ್ದಾರೆ. ಹಾಗಾಗಿ ಇವತ್ತು ಒಬ್ಬಳೇ ಹೋಗ್ತಾ ಇದ್ದೇನೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಹೇಗೆ ಕಾಣ್ತಿದ್ದೇನೆ ಅಂತ ಕಾಮೆಂಟ್ ಮಾಡಿ, ಓಕೆನಾ. ಆ್ಯಕ್ಚುಲಿ ಇದು ಸ್ಯಾರಿ ನಾನು ಮೀಶೋನಲ್ಲಿ ತಗೊಂಡಿದ್ದು. ಲಿಂಕ್ ಕೊಟ್ಟಿರ್ತೇನೆ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ತಗೊಳ್ಳಿ. ಹಾಗೆ ಇಯರಿಂಗ್ ಮೊನ್ನೆ ಅಪ್ಪು ಕೊಟ್ಟು ಕಳಿಸಿದ್ಲು ಅತ್ತೆ ಹತ್ರ. ಅತ್ತೆ ಬಂದಿದ್ದಾರೆ, ನಾನು ವೀಡಿಯೋ ಮಾಡಿಲ್ಲ ಆಯಿತಾ. ಅತ್ತೆ ಬಂದಿದ್ದಾರೆ ನಿನ್ನೆ. ಅತ್ತೆ ಬರುವಾಗ ಈ ಕಿವಿಯಲ್ಲಿ ಅವಳು ತೆಗೆದು ಕೊಟ್ಟಿದ್ಲು. ಇದಕ್ಕೆ ಮ್ಯಾಚಿಂಗ್ ಆಗುತ್ತಾ, ಬ್ಲ್ಯಾಕ್, ಅದಕ್ಕೆ ಇದನ್ನೇ ಹಾಕ್ಕೊಂಡೆ. ಓಕೆ ಗೈಸ್, ಇನ್ನು ಹೊರಡುವ ಬನ್ನಿ, ಲೇಟ್ ಆಯಿತು. ಮತ್ತೆ ಇನ್ನು ಉಡುಪಿಯಲ್ಲಿ ಐಫೋನಲ್ಲಿ ಫಸ್ಟ್ ವ್ಲಾಗ್ ಮಾಡ್ತೇನೆ, ಓಕೆನಾ. ಅತ್ತೆ ನಿನ್ನೆ ಬಂದಿದ್ದಾರೆ. ಅತ್ತೆಯನ್ನು ವಿಡಿಯೋ ಮಾಡಿರಲಿಲ್ಲ. ಹಾಯ್ ಪನ್ಲೆ ಹಾಯ್ ಪನ್ಲೆ ಎಂದು ಅವರು ಮಗಳ ಮನೆಯಿಂದ 3 ಬಾರಿ ತಿಂಗಳಾದ್ಮೇಲೆ ಬಂದಿದ್ದು. ಮತ್ತೆ ಉರುವ ಪುಂಡ ಅವರಿಗೆ ಯಾವಾಗದಿಂದ ಬರ್ಬೇಕು ಅವ್ರಿಗೆ ಕೃಷ್ಣ ಅಂದ್ರೆ ಜೀವ ಅವರಿಗೆ. ಕೃಷ್ಣಂದು ನೆನಪಾಗ್ತಿತ್ತು, ಅದಕ್ಕೆ ಓಡಿ ಬಂದದ ಅರ್ಧ. ಅಲ್ಲ, ಅತ್ತಿಗೆ ಅವರು ಬಿಡ್ತಿರ್ಲಿಲ್ಲ ಬರ್ಲಿಕ್ಕೆ. ಮತ್ತೆ ಬಂದ್ರು ಹೇಗೋ. ಈಗ ಸ್ವಲ್ಪ ದಪ್ಪ ಆಗಿದ್ದಾರೆ. ಅತ್ತಿಗೆ ಮನೆಗೆ ಹೋಗಿ ಹೋದತ್ತ. ನಾನು ಹೋಗಿ ಬರ್ತೇನೆ, ಲೇಟ್ ಆಯ್ತು. ಬೇಗ ಬರಕ್ಕೆ ಬಸ್ ಬರ್ಬೇಕಲ್ಲ. ಗ್ಯಾರಂಟಿ ಕೃಷ್ಣ ಹೇಳಿದಾನೆ, ಹೋಗ್ಬೇಡ ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡ, ರಜೆ ಇರುವಾಗ ಹೋಗು ಅಂತ. ಇವತ್ತು ಗ್ಯಾರಂಟಿ ಬಂದು ಬೊಬ್ಬೆ ಇರ್ತದೆ. ಓಕೆ ಗೈಸ್, ಬೈ ಬೈ. ನಾನು ಉಡುಪಿಗೆ ಹೋಗದೆ ಐ ಥಿಂಕ್ 1 ವರ್ಷ ಆಗ್ತಾ ಬಂತು ಅಂತ ಅನಿಸುತ್ತೆ. ಹೋಗಬೇಕು ಅಂತ ಅಂದ್ಕೊಳ್ತೀನಿ. ನನಗೆ ಇಲ್ಲಿಂದ 2.5 ಗಂಟೆ ಜರ್ನಿ ಇದೆ. ಯಾವಾಗಲೂ ಆದಷ್ಟು ನಾನು ಹೋಗೋದಾದರೆ ಒಬ್ಬಳೇ ಹೋಗೋದು. ಈ ಸಲನೂ ಅಷ್ಟೇ, ಫ್ಯಾಮಿಲಿ ಅಂದರೆ ಅಶ್ವಿನಿ ಅವ್ರನ್ನೆಲ್ಲ ಕರೆದೆ, ಬಟ್ ಅವರೊಬ್ಬರು ಫ್ರೀ ಇರಲಿಲ್ಲ. ಹಾಗಾಗಿ ಎಂತೂ ಮೊಬೈಲ್ ತೊಗೊಂಡಿದ್ದೀನಿ. ಫಸ್ಟ್ ವೀಡಿಯೋ ನಂಗೆ ಉಡುಪಿಲೇ ತೆಗಿಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಹಾಗಾಗಿ ಅಷ್ಟು ತನಕ ನಾನು ಯಾವುದೇ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗೆದಿರಲಿಲ್ಲ. ಅದೊಂದು ಆಸೆ ಇರುತ್ತೆ ಒಬ್ಬೊಬ್ಬರಿಗೂ, ಯಾಕಂದರೆ ಇಷ್ಟು ದುಡ್ಡು ಕೊಟ್ಟು ಒಂದು ಮೊಬೈಲ್ ತೊಗೊಂಡಿದ್ದೀನಿ. ಅದನ್ನ ತೆಗೊಳ್ಳೋಕ್ಕೆ ಕಾರಣಕರ್ತರು ದೇವರಷ್ಟು ಶಕ್ತಿ ಕೊಟ್ಟಿದ್ದರಿಂದ ನಾನು ತೆಗೊಂಡೆ. ಹಾಗಾಗಿ ಮೊದಲನೇ ವೀಡಿಯೋ ಅವ್ನಿಗೆ ಅರ್ಪಿಸೋಣ ಅಂತ ಅಲ್ಲೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಕೋಟಿಗೀತನ ಲೇಖನ ಯಜ್ಞ ಬರ್ದಾಗಿತ್ತು, ಬಟ್ ಅದರಲ್ಲಿ ಲಾಸ್ಟಿಗೆ ಹರೇ ಕೃಷ್ಣ ಅಂತ ಬರೆಯೋದು ಸ್ವಲ್ಪ ಅಂದರೆ ನಾನು ಸುಮ್ಮನೆ ಬರಿತಾ ಹೋಗಿದ್ದೆ. ಅದು ಬಾಕಿತ್ತು, ಅದನ್ನ ಬಸ್ಸಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಮಾಡಿದೆ. ಇವತ್ತಿದ್ದನ್ನ ದೇವರಿಗೆ ಕೊಡಲಿಕ್ಕೆ ಉಂಟಂದರೆ ಅರ್ಪಿಸಲಿಕ್ಕಿದೆ ದೇವರಿಗೆ. ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿಂದ ಸೀದಾ ಆಟೋದಲ್ಲಿ ನಾನು ಉಡುಪಿಗೆ ರೀಚ್ ಆದೆ. ಪುಣ್ಯಕ್ಕೆ ಇವತ್ತು ಅಷ್ಟೊಂದು ಜನ ಇರಲಿಲ್ಲ. ಫಸ್ಟಿಗೆ ಹೋದ ಕೂಡಲೇ ನಾನು ಕನಕನ ಕಿಂಡಿಯಲ್ಲೇ ಮೊದಲನೇ ವೀಡಿಯೋ ತೆಗೆದಿದ್ದು ಐಫೋನ್ 17 Pro Maxಲ್ಲಿ. ತುಂಬ ಖುಷಿ ಆಯಿತು. ಬಟ್ ಅಲ್ಲಿ ನಮಗೆ ಸರಿಯಾಗಿ ದೇವರ ಮುಖ ಕಾಣಿಸಲ್ಲ. ಹಾಗೆ ಒಳಗಡೆ ಹೋದ್ಮೇಲೆ ಅಂತೂ ವೀಡಿಯೋ ಅಲೋ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ನನಗೊಂದು ದೊಡ್ಡ ಆಸೆ ಅಂದರೆ ಉಡುಪಿಗೆ ಹೋಗಿ ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ದೇವ್ರ ಎದುರುಗಡೆ ನಿಲ್ಬೇಕನ್ನೋದು ಅದೊಂದು ಆಸೆ. ಅದು ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಫೈನಲಿ ಉಡುಪಿಗೆ ಬಂದು ಫಸ್ಟ್ ಕೃಷ್ಣನ ವೀಡಿಯೋ ಮಾಡಿದ್ರು, ಬಟ್ ಅದು ಕನಕನ ಕಿಂಡಿಯಲ್ಲಿ ಸರಿ ಕಾಣಿಸಲ್ಲ. ಒಂದು 15 ನಿಮಿಷ ಅಲ್ಲಿ ಟೆಂಪಲ್ ಒಳಗೆ ಕೂತು ಈಗ ಹೊರಗಡೆ ಬಂದೆ. ಇನ್ನು ಕೋಟಿಗೀತ ಲೇಖನ ಯಜ್ಞ ಬುಕ್ ಒಂದು ಕೊಡಲಿಕ್ಕೆ ಉಂಟು, ಬರ್ದಾಗಿದೆ ಅಲ್ವಾ ಅದು. ಅದಾದಮೇಲೆ ಪ್ರಸಾದ ಊಟ ಮಾಡಿ ಹೊರಡೋದು. ನಿಜ ಹೇಳಬೇಕಂದ್ರೆ ನನಗೆ ಊಟಕ್ಕೆ ಹೋಗಲಿಕ್ಕೆ ಸಹ ಮನಸ್ಸಿಲ್ಲ, ಇಲ್ಲೇ ಕೂತ್ಕೊಳ್ಳುವ ಅಂತ ಅನಿಸ್ತಾ ಉಂಟು. ಅಷ್ಟು ಖುಷಿ ಆಗ್ತಾ ಉಂಟು. ಆ್ಯಕ್ಚುಲಿ ಇವತ್ತು ಜನ ಕಡಿಮೆ, ಹಾಗಾಗಿ ಬೇಗ ದರ್ಶನ ಆಯಿತು. ಆದರೆ ಎಂತ ಮಾಡೋದು, ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ. 2 ಮಿನಿಟ್ಸ್ ಅಷ್ಟೇ, 2 ಮಿನಿಟ್ಸ್ ಕೂಡ ಇಲ್ಲ, 1 ನಿಮಿಷ ಕೂಡ ಇಲ್ಲ ದೇವರನ್ನು ನೋಡಲಿಕ್ಕೆ. 40 ನಿಮಿಷ ಮಾತ್ರ. ಓಕೆ ಗೈಸ್, ಸ್ವಲ್ಪ ವೀಡಿಯೋ ಮಾಡ್ತೇನೆ, ಓಕೆನಾ.
ಆಮೇಲೆ ಅಲ್ಲೇ ಸ್ವಲ್ಪ ತಿರುಗಾಡಿ ಪ್ರಸಾದನ ಕೂಡ ಸ್ವೀಕಾರ ಮಾಡಿದೆ. ಅಲ್ಲೂ ಕೂಡ ಅಷ್ಟು ರಶ್ ಇರಲಿಲ್ಲ. ಇವತ್ತು ನಾನು ಹೋಗಿದ್ದಿನ ಚೆನ್ನಾಗಿತ್ತು, ಅಷ್ಟೊಂದು ರಶ್ ಇರಲಿಲ್ಲ. ಹಾಗಾಗಿ ಎಲ್ಲ ಬೇಗ ಬೇಗ ಆಯಿತು. ಹಾಗೆ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಆದಮೇಲೆ ಅಲ್ಲಿಂದ ಸೀದಾ ಕೋಟಿಗೀತ ಲೇಖನ ಯಜ್ಞ ಅದನ್ನ ಎಲ್ಲಿ ಕೊಡಲಿಕ್ಕೆ ಅಂತ ಕೇಳಿ ಅಲ್ಲಿಗೆ ಸೀದಾ ಹೋದೆ. ನೋಡಿ, ಇದೇ ಬಿಲ್ಡಿಂಗಲ್ಲಿ ನೀವು ರೈಟ್ ಸೈಡ್ಗೆ ಹೋದರೆ ಆಯಿತು. ಅಲ್ಲಿ ಒಳಗಡೆ ಅದನ್ನು ದೇವರಿಗೆ ಇಟ್ಟು ಆಮೇಲೆ ನಮಗೆ ಅದನ್ನು ವಾಪಸ್ ಕೊಡ್ತಾರೆ. ಮೊದಲೆಲ್ಲ ಅಲ್ಲೇ ಇಟ್ಕೊಳ್ತಿದ್ರಂತೆ ನಾವು ಬರೆದಿದ್ದನ್ನು, ಬಟ್ ಹೀಗಾಗಲ್ಲ. ಅಲ್ಲಿ ದೇವರಿಗೆ ಒಂದು ಸಲ ಅಂದರೆ ಪೂಜೆ ಮಾಡಿ ಆ ಬುಕ್ಕಿಗೆ ಆಮೇಲೆ ಅದನ್ನ ವಾಪಸ್ ಪ್ರಸಾದ ರೂಪದಲ್ಲಿ ನಮಗೇನೆ ಕೊಡ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡಾಗ ಅದನ್ನು ನೋಡಲಿಕ್ಕೆ ಒಂದು ಖುಷಿ ಆಯಿತು. ಅಲ್ಲಿ ಹೇಗಿದೆ ಅಂದರೆ ವಾತಾವರಣ, ಅಲ್ಲಿ ಕೃಷ್ಣನನ್ನು ನೋಡ್ತಾ ಕೂತ್ಕೊಂಡೆ. ಯಾಕಂದರೆ ಸ್ವಾಮಿಗಳು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಅಲ್ಲಿ ನಾನು ವೆಯ್ಟ್ ಮಾಡ್ತಾ ಕೂತ್ಕೊಂಡೆ. ಹಾಗೆ ಅಲ್ಲಿ ಇಬ್ಬರು ಉಂಟಲ್ಲ, ದೇವರ ಅಂದರೆ ಭಗವದ್ಗೀತೆ ಶ್ಲೋಕವನ್ನು ಬಂದು ಹೇಳ್ತಾ ಇದ್ರು. ಅದೊಂದು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇರಬಹುದು. ಅವರು ಎಲ್ಲ ಶ್ಲೋಕಗಳನ್ನು ಅವತ್ತು ಹೇಳಿ ಮುಗಿಸ್ತಾರೆ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನಮಗೆ ಸ್ವಾಮಿಗಳನ್ನು ನೋಡುವ ಅವಕಾಶ ಸಿಕ್ತು. ಅವರ ಕೈಯಲ್ಲೇ ನನಗೆ ಅಕ್ಷತೆ ಕೂಡ ಕೊಟ್ಟರು. ಖುಷಿಗೆ ಆಯಿತು, ನನಗೆ ಏನೋ ಒಂಥರ ಸಾರ್ಥಕ ಭಾವನೆ ಆಯಿತು. ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಅಂದರೆ ಸ್ವಾಮಿಗಳು ಸಿಗ್ತಾರೆ ಅಂತ. ಸೊ ಇವತ್ತು ಪುಣ್ಯ ಅಂತಲೇ ಹೇಳ್ಬೋದು ಅವರು ಸಿಕ್ಕಿದ್ದು, ಅವರ ಕೈಯಲ್ಲಿ ಆಶೀರ್ವಾದ ತೆಗೊಂಡಿದ್ದು. ಇನ್ನೂ ಕೂಡ 2 ವರ್ಷ ನಮಗೆ ಕೋಟಿಗೀತ ಲೇಖನ ಯಜ್ಞ ಅವಕಾಶ ಇದೆ ಬರೀಲಿಕ್ಕೆ. ಅಂದರೆ ಭಗವದ್ಗೀತೆ ಶ್ಲೋಕಗಳನ್ನು ಬರೀಲಿಕ್ಕೆ ನಾವು ಪ್ರತಿದಿನ ಬರೆದ್ರೆ ಆಯಿತು. ನಿಮ್ಗೆ ಎಷ್ಟು ಶ್ಲೋಕ ಆಗುತ್ತೋ ಅಷ್ಟು ಶ್ಲೋಕ ದಿನ ಬರೆದ್ರೆ ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಓಕೆನಾ? ನಾನು ಮುಂದೆ ಯಾವತ್ತಾದರೂ ನಿಮಗೆ ಕೃಷ್ಣ ಭಗವದ್ಗೀತೆ ಬಗ್ಗೆ ಹೇಳ್ತೀನಿ ಒಂದು ಸಲ, ಬಟ್ ಅದಕ್ಕೂ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದೊಂದು ಹೇಳಿದ ಮೇಲೆ ತುಂಬ ಜನಕ್ಕೆ ಹೆಲ್ಪ್ ಆಗಬೇಕು, ಹಾಗಾಗಿ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹಾಗೆ ಎಲ್ಲ ಮುಗಿಸಿ ಹೊರಗಡೆ ಬರುವಾಗ ಚಿನ್ನದ ರಥನ ಹೊರಗಡೆ ತಂದರು. ನನಗೆ ಅವಾಗ ಅಲ್ಲಿದ್ದವರು ಹೇಳಿದರು ಇದೆಲ್ಲರಿಗೂ ನೋಡಲಿಕ್ಕೆ ಸಿಗೋದಿಲ್ಲ ಅಂತ. ಸೊ ನಂಗೆ ತುಂಬ ಖುಷಿ ಆಯಿತು, ಹೌದಾ ನನಗೆ ನೋಡಲಿಕ್ಕೆ ಸಿಗ್ತಲ್ಲ ಅಂತ. ಒಂದು ಸಂತೃಪ್ತಿಯ ಭಾವನೆ ನನಗೆ ಇವತ್ತು ಆಯಿತು. ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದೇ ಆಗ್ತಾ ಇದೆ, ಮುಂದೆ ಆಗೋದು ಒಳ್ಳೆಯದೇ ಆಗುತ್ತೆ ಅನ್ನೋದು ನಂಬಿಕೆ. ಒಮ್ಮೊಮ್ಮೆ ನಾವು ಅಂದ್ಕೊಂಡಾಗೆ ಏನೂ ಆಗಲ್ಲ, ಒಂದು ಸಲ ಅಪ್ ಆ್ಯಂಡ್ ಡೌನ್ ಅಂತ ಹೇಳ್ತಾರಲ್ಲ, ಅದು ಆಗ್ತಾ ಇರುತ್ತೆ. ಆದರೂ ದೇವರ ಮೇಲಿನ ನಂಬಿಕೆ ಒಂದು ಕಡಿಮೆ ಮಾಡ್ಕೊಳ್ಳಲ್ಲ. ಏನೇ ಆದರೂ ಅವನಿಚ್ಛೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಏನಾದರೂ ಅವನು ಹೇಗೆ ಲೈಫ್ ಕೊಡ್ತಾನೋ ಹಾಗೆ ಅನ್ನೋ ನಂಬಿಕೆಯಲ್ಲೇ ಇದ್ದೇನೆ ನಾನು. ಮತ್ತು ಕೊನೆಗೆ ರಿಟರ್ನ್ ಬರುವಾಗ ಕೂಡ ನಾನಲ್ಲಿ ಕನಕನ ಕಿಂಡಿಯಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಅದೆಲ್ಲ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬರುವಾಗಲೇ ರಾತ್ರಿ ಆಗಿತ್ತು, ಯಾಕಂದರೆ ಅಲ್ಲಿಂದ ಸ್ವಲ್ಪ ದೂರ ಇದೆ ಅಲ್ವಾ. ಬಸ್ಸೆಲ್ಲ ಸಿಕ್ಕಿ ಬರುವಾಗ ಲೇಟ್ ಆಯಿತು. ಬಂದ ಮೇಲೆ ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದಾನೆ. ಯಾಕಂದರೆ ಇಷ್ಟು ದಿನ ನಾನು ಮೊಬೈಲಲ್ಲಿ ವೀಡಿಯೋ ಮಾಡಲಿಕ್ಕೆ ಹೇಳಿರಲಿಲ್ಲ. ಅಂದರೆ ನಾನು ಉಡುಪಿದೆ ಫಸ್ಟ್ ಮಾಡಬೇಕು ಅಂತ ಹೇಳಿ ಯಾರ ಹತ್ರನೂ ವೀಡಿಯೋ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಅವನು ವೀಡಿಯೋ ಮಾಡ್ತಾಯಿದ್ದಾನೆ. ಅವನ ಅಜ್ಜಿ ಬಗ್ಗೆ ಏನೋ ಹೇಳ್ತಾ ಇದ್ದಾನೆ ನೋಡಿ. ನನ್ನ ದೊಡ್ಡ ಮೊನ್ನೆ ಬಂದಿದ್ರು, ನನಗೆ ಖುಷಿ ಆಗ್ತಿದ್ದದೆ ನೋಡಿ. ನಾನು ಎಂತ ಹೇಳ್ತಾರೆ ಅದನ್ನು ಮಾಡಿ ಕೊಡ್ತಾರೆ. ಬಾಯ್ ಬಾಯ್. ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ. ಹಾಗೆ ಇದು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಆಗ್ತಾ ಇದೆ. ನಮಗೆ ಅಡಿಕೆ ತೆಗಿಲಿಕ್ಕೆ ಉಂಟಂತೆ, ಹಾಗಾಗಿ ಕೆಳಗಡೆ ಇದ್ದ ಅಡಿಕೆ ಎಲ್ಲ ಏನು ಮೇಲ್ಗಡೆ ಒಂದು ತಟ್ಟಿದೆ, ಅಲ್ಲಿಗೆ ತೆಗೊಂಡು ಹೋಗಲಿಕ್ಕೆ. ಅಲ್ಲಿದ್ದ ಅಡಿಕೆ ಎಲ್ಲ ತೆಗೆದು ಅಟ್ಟದಲ್ಲಿ ಹಾಕಲಿಕ್ಕೆ ಆ ಥರ. ಹಾಗಾಗಿ ನಾನು ಅಮ್ಮ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಅಪ್ಪ ಏನೋ ಬೇರೆ ಕೆಲಸದ್ರಲ್ಲಿ ಇದ್ದರು, ಹಾಗಾಗಿ ಅಮ್ಮ ಒಬ್ಬರೇ ಮಾಡ್ತಾಯಿದ್ರು. ಅಂದರೆ ನನಗೆ ಒಳಗಡೆ ಕೆಲಸ ಇರುತ್ತೆ ಅಡಿಕೆದು ಅದು ಇದು ಅಂತ, ಮತ್ತು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೋದೆ. ಹಾಗೆ ನನಗೆ ಇವತ್ತೊಂದು ಶೂಟ್ ಕೂಡ ಇದೆ. ಎಂತ ಅಂದರೆ ನಮ್ಮ ನೇಬರ್ಸ್ ಮಕ್ಕಳಿದ್ದಾರೆ, ಅವರು ನನಗೆ ಮೆಸೇಜ್ ಮಾಡಿದರು, ಆಂಟಿ ನಾವು ತುಳಸಿ ಸಾಂಗ್ ನಿಮಗೆಲ್ಲ ಗೊತ್ತಿರುತ್ತೆ, ತುಂಬ ವೈರಲ್ ಸಾಂಗು, ಅದರದೊಂದು ಶೂಟ್ ಮಾಡಬೇಕಂತಿದ್ದೇವೆ ಅಂತ ಹೇಳಿದರು. ಹಾಗಾಗಿ ಹೌದಾ ತುಂಬ ಚೆನ್ನಾಗಿದೆ ಸಾಂಗು, ಯಾರ ಜೊತೆ ಮಾಡೋದು ಅಂತ ಹೇಳಿದೆ ನಾನು. ಅದಕ್ಕೂ ನಿಮ್ಮ ಜೊತೆನೇ, ಅದಕ್ಕೆ ನಾನು ಹೇಳಿದೆ ನಂದು ಅಷ್ಟೆಲ್ಲ ಚೆಂದ ಬರೋದಿಲ್ಲ ಅಂತ. ಅದಕ್ಕೆ ಪರವಾಗಿಲ್ಲ ನಿಮ್ಮ ಜೊತೆನೇ ಮಾಡುವ, ಚೆಂದ ಬರುತ್ತೆ ಅಂತ ಹೇಳಿದರು. ಸೊ ನನಗೆ ತುಂಬ ಖುಷಿ ಆಯಿತು. ನನಗೆ ಆ ಥರ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಓಕೆ ಮಾಡುವ ಅಂತ ಹೇಳಿದೆ. ಹಾಗಾಗಿ ಇವತ್ತು ಸಂಜೆ ಅಲ್ಲಿಗೆ ಸಹ ಹೋಗಲಿಕ್ಕೆ ಉಂಟು, ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮಾಡಬೇಕು. ಹಾಗೆ ಹೇಗೆ ಹಾಕ್ತಿದ್ದೇನೆ, ನಮ್ಮದೊಂದು ಇವತ್ತು ವಿಡಿಯೋ ಶೂಟ್ ಉಂಟು, ನಮ್ಮ ಮಕ್ಕಳೇ ಮಾಡೋದು. ನಿನ್ನೆ ಮೆಸೇಜ್ ಮಾಡಿ ಹೇಳಿದರು, ಆಂಟಿ ಈ ಥರ ಒಂದು ವೀಡಿಯೋ ಶೂಟ್ ಮಾಡುವ ಅಂತ. ಯಾವುದಂತ ಹೇಳೋದಿಲ್ಲ ಅವನಿಗೆ, ಇನ್ಸ್ಟಾಗ್ರಾಮಲ್ಲೇ ನೋಡಿ. ಸೊ ಹಾಗಾಗಿ ಆಯಿತು ಮಾಡುವ ಅಂತ ಹೇಳಿದೆ. ಕೂದಲು ಮಾತ್ರ ಇಟ್ಟದ್ದು, ಇಷ್ಟು ಉದ್ದ ಇಲ್ಲ ನನಗೆ ಗೊತ್ತು. ಕಾಲೇಜಲ್ಲಿರುವಾಗ ಇಷ್ಟೇ ಉದ್ದ ಇತ್ತು, ಇವಾಗ ಬೇಕು ಇನ್ನೂ ಬರುವುದಿಲ್ಲ. ಹಾಗಾಗಿ ಈಗ 4 ಗಂಟೆಗೆ ಶೂಟ್ ಉಂಟು, ಹೊರಡ್ತಾ ಇದ್ದೇನೆ. ಫಸ್ಟ್ ಟೈಮ್ ಮೊಬೈಲಲ್ಲಿ ಶೂಟ್ ಮಾಡೋದು, ನನ್ನ ಮೊಬೈಲಲ್ಲೇ ಮಾಡ್ತಾರಂತೆ. ಸೊ ಹಾಗಾಗಿ ಹೊರಡ್ತಾ ಇದ್ದಾನೆ. ಹನಿ ಕೂಡ ಬರ್ತೀನಿ ಅಂತ ಹೇಳಿದಾಳೆ. ಇಲ್ಲೇ ಆರಿಕಲ್ಲಲ್ಲಿ ಮಾಡೋದು, ಅಲ್ಲಿ ಆದರೆ ಅದು ನೇಚರ್ ಎಲ್ಲ ಚೆನ್ನಾಗುಂಟು, ಓಲ್ಡ್ ಕಾಲದ್ದು ಮನೆ ದೇವಸ್ಥಾನ ಎಲ್ಲ ಉಂಟು. ಹಾಗಾಗಿ
ಈಗ ಫುಲ್ ಒಮ್ಮೆ ಹೊರಡ್ತೇನೆ, ಆಲ್ರೆಡಿ ಲೇಟ್ ಆಯಿತು. ನಂದು ಹೊರಟೆಲ್ಲ ಆದಮೇಲೆ ನೋಡಿ ಪಾತ್ರೆ ತೊಳಿತಾ ಇದ್ದೇನೆ. ಎಲ್ಲರೂ ಹೊರಟಾದ್ಮೇಲೆ ಸುಮ್ಮನೆ ಕೂತ್ಕೊಳ್ತಾರೆ, ನನಗೆ ಅಂತೆಲ್ಲ ಪಾತ್ರೆ ತೊಳಿತಾ ಇದ್ದೇನೆ. ಅವ್ರು ಇನ್ನೂ ಫೋನ್ ಮಾಡಲಿಲ್ಲ, ಮಕ್ಕಳು ಫೋನ್ ಮಾಡ್ತೇನೆ ಅಂತ ಹೇಳಿದರು, ಹಾಗಾಗಿ ಅವರಿಗೆ ವೆಯ್ಟಿಂಗ್. ಜೊತೆಗೆ ನನ್ನ ಮಗಳು ಬರ್ತೇನೆ ಅಂತ ಹೇಳಿದ್ದಾಳೆ, ಅವರು ಬರುವಾಗ 4:15 ಆಗ್ತದೆ. ಹಾಗಾಗಿ ಅಷ್ಟರೊಳಗೆ ಪಾತ್ರೆ ತೊಳೆದು ಮತ್ತೆ ಹೋಗುವ ಅಂತ. ಅತ್ತೆ ನಂದು ಕೂದಲು ನೋಡಿ ನಗ್ತಿದ್ದಾರೆ. ಉದುರಿ ಹಾಕಿ ಆದ್ರೂ ಕೂದಲು ಉದ್ದ ಅಂತ. ನನ್ನ ಅತ್ತೆದು ಕೂದಲು ಉದ್ದ ಉಂಟು, ನನಗೆ ಸಹ ಅಷ್ಟು ಕೂದಲಿಲ್ಲ. ತೋರಿಸ್ತೇನೆ ಮತ್ತೆ. ನಂದು ಕೂದಲು ನೋಡಿ ಇವಾಗ ಇಷ್ಟು ಉದ್ದಾಗಿದೆ, ಅತ್ತೆದು ತೋರಿಸ್ತೇನೆ ಕೂದಲು. ಇವ್ರದ್ದು ನಿಜ ಕೂದಲು, ನನ್ನದು ಡೂಪ್ಲಿಕೇಟ್ ಕೂದಲು. ಅದಕ್ಕೆ ಅತ್ತಿಗೆಯವರೆಲ್ಲ ಹೇಳುದು, ನಮ್ಮ ಅಮ್ಮ ಅತ್ತಿಗೆಯವ್ರಿಗೂ ಸಹ ಯಾರಿಗೂ ಇಲ್ಲ ಕೂದಲು, ಅಮ್ಮಂದು ನಮ್ಗಿಂತ ಉದ್ದ ಉಂಟು ಕೂದಲು ಅಂತ. ಸೊಸೆಗೆ ಸಹ ಇಲ್ಲ, ಮಕ್ಕಳಿಗೆ ಸಹ ಇಲ್ಲ, ಅತ್ತೆಗೆ ಮಾತ್ರ. ನಾನು ಕೆಲಸ ಎಲ್ಲ ಮುಗಿಸಿ ಹೊರಟೆ. ನಾನು ಕರಿಯನ ಹತ್ರ ಸ್ಕೂಟರಲ್ಲಿ ಬಿಡಲಿಕ್ಕೆ ಹೇಳಿದೆ, ಅವನು ಬಿಟ್ಟ. ಹನಿಯವರು ಬಂದಿರಲಿಲ್ಲ, ಮತ್ತೆ ಅವರನ್ನು ಕರ್ಕೊಂಡು ಬಾ ಅಂತ ಹೇಳಿದೆ. ಹನಿ ಹೇಳಿದ್ದು ನಾನು ಬರ್ತೇನೆ ಅಂತ. ಕೆಲವೊಂದು ಐಟಮ್ ಎಲ್ಲ ತರಲಿಕ್ಕೆ ಹೇಳಿದರು, ನವಿಲುಗರಿ, ಕೃಷ್ಣನ ಸ್ಟ್ಯಾಚು, ಹಾಗೆ ಭಗವದ್ಗೀತೆ ಬುಕ್ಕು. ನಾನು ಭಗವದ್ಗೀತೆ ಬುಕ್ ತಗೊಂಡು ಹೋಗಿರಲಿಲ್ಲ, ಕೃಷ್ಣ ಅಂತ ನನ್ನ ಹತ್ರ ಬೇರೆ ಒಂದು ಬುಕ್ ಇದೆ ಗ್ರಂಥ, ಅದನ್ನು ತಗೊಂಡು ಹೋಗಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಶೂಟ್ ಸ್ಟಾರ್ಟ್ ಮಾಡಿದರು. ಫಸ್ಟ್ ಮೊಬೈಲಲ್ಲೇ ತೆಗೆದು ಅಂತ ಹೇಳಿದರೆ, ಮತ್ತು ಅವರು ಕ್ಯಾಮ್ ತಂದಿದ್ದು, ಅದರಲ್ಲೇ ತೆಗೆದ್ರು. ನನಗೆ ಒಂದು ಖುಷಿಯಾಗಿದೆ ಅಂತ ಗೊತ್ತಾ, ನನ್ನ ಮೊದಲನೇ ವೀಡಿಯೋ ಶೂಟು ಕೃಷ್ಣನ ಬಗ್ಗೆನೇ ಒಂದು ವೀಡಿಯೋ ಶೂಟ್ ಆಗ್ತಾ ಉಂಟಲ್ಲ ಅಂತ ಖುಷಿ ಆಯಿತು. ಎಲ್ಲ ಮಕ್ಕಳೇ ಹೇಳ್ತಾಯಿದ್ರು, ಹೀಗೆ ಮಾಡಿ, ಈ ಥರ ಮಾಡಿ, ಈ ಥರ ನಡೀರಿ ಅಂತ. ಕೆಲವೊಮ್ಮೆ ನಂದು 2-3 ಟೇಕ್ ಆಗ್ತಾಯಿತ್ತು, ಯಾಕೆಂದರೆ ಅದು ಕ್ಯಾಮ್ ಎಲ್ಲ ನೋಡಬಾರ್ದಲ್ಲ. ನಾನು ಒಂದ್ಸಲ ಕ್ಯಾಮೇ ನೋಡ್ತಾ ಇದ್ದೆ, ಹಾಗಾಗಿ. ಬಟ್ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಬಂದಿದೆ. ಆಲ್ರೆಡಿ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ಒಂದ್ಸಲ ಹೋಗಿ ಚೆಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಎಲ್ಲರೂ ಆದಷ್ಟು, ಓಕೆನಾ? ಇನ್ನು ನೋಡದವರು ನೋಡಿ. ಅಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೆಸರುಗದ್ದೆ ಆಯಿತು ನೋಡಿ, ಅಲ್ಲಿ ಸ್ವಲ್ಪ ಮುಂದೆ ಒಂದು 100 ವರ್ಷ ಹಳೆಯದು ದೇವಸ್ಥಾನ ಅದು ಮನೆ ಕೂಡ ಅಷ್ಟೇ, ಆರಿಕಳಿದು ತುಂಬ ಹಳೆಯ ಮನೆ. ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಆದರೂ ನಾವು ಹೋಗೋದು ಅಪರೂಪಕ್ಕೆ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಹೇಳಿ, ಯಾವ ಥರ ಬಂದಿದೆ ಅಂತ, ಓಕೆನಾ? ನಿಜ ಹೇಳಬೇಕಂದ್ರೆ ಇವತ್ತು ನನ್ನ ಫೇಸ್ ಫುಲ್ ಚೇಂಜ್ ಆಗಿತ್ತು. ಯಾವ ಥರ ದಿನ ಇರೋ ಥರ ಇರಲಿಲ್ಲ ನನ್ನ ಫೇಸು, ಯಾಕಂತ ಗೊತ್ತಿಲ್ಲ ನನಗೆ. ಸ್ವಲ್ಪ ಊದ್ಕೊಂಡು ಹಾಗೆ ಇತ್ತು. ಅಂತೂ ಇಂತೂ ವಿಡಿಯೋ ಶೂಟ್ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀವಿ. ಅಷ್ಟೊತ್ತಿಗೆ ಹನಿ ಮತ್ತು ಕೃಷ್ಣ ಕೂಡ ಬಂದರು. ನನ್ನ ಮಗಳು ನೋಡಿ ನಗ್ತಾ ಇದ್ದಾಳೆ ನೋಡಿ. ಹಾಗೆ ಇದೊಂದು ಶೂಟ್ ನಂಗೆ ತುಂಬಾ ಇಷ್ಟ ಆಯಿತು, ಈ ಪ್ಲೇಸ್ ಕೂಡ. ಅದು ನಿಜ ವಿಡಿಯೋದಲ್ಲಿ ಹೇಗಿದೆ ಅದೇ ಥರ ಇಲ್ಲಿ ಕೂಡ ಒಂಥರ ಅದೇ ಥರ ಸಿಕ್ತು ನಮಗೆ. ಅದು ಖುಷಿ ಆಯಿತು ನೋಡಲಿಕ್ಕೆ, ಸೇಮ್ ಟು ಸೇಮ್ ಸಿಕ್ಕಿತಲ್ವಾ ಅಂತ. ನಾನು ಈ ಡ್ರೆಸ್ಸಿಗೆಲ್ಲ ಎಷ್ಟು ಯೋಚನೆ ಮಾಡಿದ್ದೇವೆ, ಯಾವ ಡ್ರೆಸ್ ಹಾಕೋದು, ಎಂತ ಹಾಕೋದು ಅಂತ. ಕೊನೆಗೆ ಇದೇ ಆಗ್ಬೋದು ಅಂತ, ಇದು ಸೂಟ್ ಆಗುತ್ತೆ ಅಂತ ಇದನ್ನೇ ಹಾಕ್ಕೊಂಡೆ. ಎಷ್ಟು ಫೋಟೋ ಎಲ್ಲ ಕಳಿಸಿದ್ದೆ ಅಂತ ನೋಡಿ. ಇವರೇ ಪುಟ್ಟ ಪುಟ್ಟ ಮಕ್ಕಳು, ಅಂದರೆ ತುಂಬ ದೊಡ್ಡವರೇನಲ್ಲ, ಇಂಜಿನಿಯರಿಂಗ್ ಮಾಡುವವರು. ನನಗೆ ತುಂಬ ಖುಷಿ ಆಯಿತು, ಇಷ್ಟು ಸಣ್ಣ ಪ್ರಾಯದಲ್ಲಿ ಈ ಥರ ಎಲ್ಲ ಒಂದು ಮಾಡ್ತಾರಲ್ಲ ಮಕ್ಕಳು. ಒಂದು ಅವರಿಗೆ ಆಸಕ್ತಿ ಇರುತ್ತಲ್ವ. ಇವಾಗ ಯಾವ ಮಕ್ಕಳು ಮಾಡ್ತಾರೆ, ಎಲ್ಲ ಬಿಂದಾಸ್ ಆಗಿರಲಿಕ್ಕೆ ನೋಡ್ತಾರೆ. ಬಟ್ ಅವರಿಗೊಂದು ಹಠ ಇರುತ್ತೆ ನೋಡಿ, ನಾವು ಈ ಥರ ಮಾಡಬೇಕು ಅಂದರೆ. ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದರ ಮೇಲೆ ಅವರು ಮಾಡ್ತಾ ಇದ್ದಾರೆ. ತುಂಬ ಎಡಿಟ್ ಎಲ್ಲ ಮಾಡುವ ಕೆಲಸ ಎಲ್ಲ ಇರುತ್ತಲ್ವಾ. ಬಟ್ ವಿಡಿಯೋ ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಕೊಟ್ಟಿದ್ದರು. ಆಲ್ಮೋಸ್ಟ್ ಎಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು ಅಂದರೆ, ನನಗೆ ತುಂಬ ಜನ ಮಾಡಿದರು. ಫ್ಯಾಮಿಲಿಯಲ್ಲಿ ಅಂದರೆ ನನಗೆ ತುಂಬ ಗೊತ್ತಿರೋರು ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಹೊರಗಡೆಯಿಂದ ಕೂಡ ಅವರೆಲ್ಲ ಸ್ಟೇಟಸ್ ಎಲ್ಲ ಕೂಡ ಹಾಕಿದರು. ಅದೊಂದು ಖುಷಿ ಆಯಿತು. ಮತ್ತು ಇನ್ನು ಕೆಲವರು ಬಿಡಿ, ಅದು ಕೆಲವರು ನೋಡಿದ್ರು ನೋಡೋದಾಗಿರ್ತಾರೆ. ಉರ್ಕೊಳ್ಳೋರೆಲ್ಲ ಜಾಸ್ತಿ ಅಲ್ವಾ. ಸ್ವಲ್ಪ ಮನುಷ್ಯ ಸ್ವಲ್ಪ ಮೇಲೆ ಹೋಗ್ತಿದ್ದಾರೆ ಅನ್ನುವಾಗ ಸ್ವಲ್ಪ ಉರ್ಕೊಳ್ಳೋರು ಇದ್ದೇ ಇರ್ತಾರೆ. ನಾನು ಅದಕ್ಕೆಲ್ಲ ಚಿಂತೆ ಮಾಡೋದು ಕೂಡ ಇಲ್ಲ. ದೇವರು ಹೇಗೆ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೋ ಅದರ ಮೇಲೆ, ಹಾಗೆ ನಮ್ಮ ಕರ್ಮದ ಮೇಲೆ, ನಾವು ಯಾವ ಥರ ಕೆಲಸ ಮಾಡ್ತೀವೋ ಆ ಥರ ನಮಗೆ ದೇವರು ಕೊಡ್ತಾನೆ ಅಲ್ವಾ. ಅಷ್ಟೇ ನಾನು ಯೋಚನೆ ಮಾಡೋದು, ಬೇರೆ ಎಂತ ಇಲ್ಲ. ಲಾಸ್ಟ್ ಫೋಟೋ ಇದು ಕೃಷ್ಣಂದು ಗೈಸ್.
ನನ್ನ ಪೋಯಿ ಅದ ಇದು ಫೋಟೋ ಪೇರುಂಡ ಯಾವ ಥರದ ವಿಡಿಯೋ ಶೂಟ್ ಆಯಿತು ನಮ್ಮದು. ಫಸ್ಟ್ ಟೈಮ್ ಗೈಸ್ ವಿಡಿಯೋ ಶೂಟ್ ಮಾಡಿದ್ದು. ಅದು ನನ್ನ ತಮ್ಮಂದಿರ ಜೊತೆ. ನನಗೆ ಹೆಸರು ಮಾತ್ರ ಸಮೃದ್ಧಿದ್ದು ಮಾತ್ರ ಗೊತ್ತಿರೋದು. ಇನ್ನೊಬ್ಬರದ್ದು ಕೀರ್ತನ್ ಪುದರ್ ಗೊತ್ತಾರನ. ಇವರು ಕೀರ್ತನ್ ಅಂತ, ಅವರು ಒಡಬೆ ತೋಜ್ಜೇರು, ಅವರು ಸುಜನ್ ಅಂತ. 3 ಜನ ಸೇರಿ ಒಂದು ವಿಡಿಯೋ ಮಾಡಿದ್ದಾರೆ. ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ಇದು ಫಸ್ಟ್ ಬರ್ತದ ಅದು ಫಸ್ಟ್ ಬರ್ತದ ಗೊತ್ತಿಲ್ಲ, ನೋಡದವರು ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಲಿಕ್ಕೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಆಡಿಯನ್ಸ್. ಕೃಷ್ಣ ಓಕೆ, ಇನ್ನು ಮನೆಗೆ ಹೋಗ್ತೇವೆ ಗೈಸ್. ಬಾಯ್ ಬಾಯ್ ಬಾಯ್. ಹಾಗೆ ಇವರ ಅಪ್ಪ ಮಡಿಕೇರಿಗೆ ಹೋಗಿದ್ದವರು ಇವರಿಗೆ ಅಂತೆಲ್ಲ ಆಟ ಆಡೋದೆಲ್ಲ ತಂದಿದ್ದಾರೆ, ಅದನ್ನ ತೋರಿಸ್ತಿದ್ದಾರೆ. ಯಾರು ತಂದದ್ದು ಕೃಷ್ಣ? ನನ್ನ ಅಪ್ಪ ನಿಂಗೆ ಬ್ಯಾಂಗಲ್ಲ ಹಾ ಇದು ಯಾರಿಗೆ? ನಿಂಗೆ ನಿನಗಿಲ್ಲ. ನಂಗೆ ದೊಡ್ಡ ಸಾಮಾನು, ನಿಂಗೆ ಸಣ್ಣ ಸಾಮಾನು. ನನಗೆ 3, ನಿನಗೆ ಒಂದೇ. ನಂಗೆ ಅಮ್ಮ ಹೊಸ ಐಫೋನ್ ತಂದು